ಇವರು ಹುಟ್ಟಿದ್ದು ಕ್ರೈಸ್ತ ಧರ್ಮದಲ್ಲಿ. ಆದರೆ ಈ ವ್ಯಕ್ತಿಗೆ ಶ್ರೀ ಸಿದ್ಧಿವಿನಾಯಕ ದೇವರು ಅಂದ್ರೆ ವಿಶೇಷ ಭಕ್ತಿ. ತನ್ನ ನೆಚ್ಚಿನ ದೇವರಿಗೆ ದೇವಾಲಯ ನಿರ್ಮಿಸಲು ಹೊರಟಿದ್ದಾರೆ. ಹೀಗೆ ಸೌಹಾರ್ದದ ಸಂದೇಶ ಸಾರುತ್ತಿರುವವರು ಯಾರು? ಸರ್ವಧರ್ಮ ಸಮನ್ವಯದ ಪ್ರತೀಕವಾಗಿ ನಿರ್ಮಾಣವಾಗುತ್ತಿರುವ ದೇವಾಲಯ ಎಲ್ಲಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಧರ್ಮದ ಹೆಸರಲ್ಲಿ ಹೊಡೆದಾಡಿಕೊಳ್ಳುತ್ತಿರುವ ಕಾಲದಲ್ಲಿ ಇಲ್ಲೊಬ್ಬರು ಸೌಹಾರ್ದದ ಸಂದೇಶ ಸಾರುತ್ತಿದ್ದಾರೆ. ಇವರ ಹೆಸರು ಗ್ಯಾಬ್ರಿಯಲ್ ಫೇಬಿಯನ್ ನಜರತ್. ಶಿರ್ವಾನ್ಯಾರ್ಮಾ ಬಳಿಯ ಹಳೆ ಹಿತ್ಲು ನಿವಾಸಿ. ಕ್ರೈಸ್ತ ಮತದ 77 ವರ್ಷದ ಈ ವ್ಯಕ್ತಿ ಮಟ್ಟಾರು ಅಟಿಂಚ ಕ್ರಾಸ್ ಬಳಿ ಬರೋಬ್ಬರಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ಸಿದ್ಧಿವಿನಾಯಕ ದೇಗುಲ ನಿರ್ಮಿಸಿ ಹಿಂದೂಗಳಿಗೆ ಕೊಡುಗೆಯಾಗಿ ನೀಡುವ ಮೂಲಕ ಸರ್ವಧರ್ಮ ಸಮಾನತೆ ಮೆರೆದಿದ್ದಾರೆ. ಗ್ಯಾಬ್ರಿಯಲ್ ಅವರು 1959ರಲ್ಲಿ SLC ಶಿಕ್ಷಣ ಮುಗಿಸಿ 14ನೇ ವಯಸ್ಸಿನಲ್ಲಿ ಉದ್ಯೋಗ ಅರಸಿಕೊಂಡು ಮುಂಬೈ ಸೇರಿದ್ರು. ಪ್ರಭಾದೇವಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಬಳಿ ವಾಸ್ತವ್ಯವಿದ್ದ ಅವರು ದಿನನಿತ್ಯ ಶ್ರೀ ಸಿದ್ಧಿವಿನಾಯಕನನ್ನು ಸ್ಮರಿಸಿ ಕಷ್ಟಪಟ್ಟು ದುಡಿದಿದ್ದರಂತೆ. ಸ್ವಪ್ರಯತ್ನದಿಂದ ದೇವಸ್ಥಾನದ ಬಳಿಯೇ ಪ್ಲಾಸ್ಟಿಕ್ ಮತ್ತು ಮೆಟಲ್ ಡೈ ಮೇಕಿಂಗ್ ವರ್ಕ್ ಶಾಪ್ ಸ್ಥಾಪಿಸಿ ಯಶಸ್ಸು ಗಳಿಸಿ 40 ವರ್ಷಗಳಲ್ಲಿ 3 ಕಡೆ ಉದ್ದಿಮೆಗಳನ್ನು ಸ್ಥಾಪಿಸಿದ್ರು. ಇವರು ತಮ್ಮ ಮತದ ಜೊತೆಗೆ ಹಿಂದೂ ಪರಂಪರೆಯ ಬಗೆಗೂ ಅಪಾರ ಪ್ರೀತಿ ಹೊಂದಿದ್ದಾರೆ. ಮುಂಬೈಯಲ್ಲಿದ್ದ ಉದ್ದಿಮೆಯನ್ನು ಮಾರಾಟ ಮಾಡಿ ಊರಿನಲ್ಲಿ ನೆಲೆಸಿದ 12 ವರ್ಷಗಳ ಬಳಿಕ ಇದೀಗ ತನ್ನ ತಂದೆಯಿಂದ ಬಳುವಳಿಯಾಗಿ ಬಂದಿದ್ದ 15 ಸೆಂಟ್ಸ್ ಜಾಗದಲ್ಲಿ ಸ್ವಂತ ಖರ್ಚಿನಲ್ಲಿ ಈ ದೇಗುಲ ನಿರ್ಮಿಸುತ್ತಿದ್ದಾರೆ. ಹೆತ್ತವರಾದ ಹಳೆ ಹಿತ್ಲು ದಿವಂಗತ ಫೇಬಿಯನ್ ಸೆಬಾಸ್ಟಿಯನ್ ನಜರತ್ ಹಾಗೂ ದಿವಂಗತ ಸಬೀನಾ ನಜರತ್ ಅವರ ಸವಿ ನೆನಪಿನಲ್ಲಿ ಈ ದೇಗುಲ ನಿರ್ಮಿಸುತ್ತಿದ್ದು, ಪಲಿಮಾರು ಮಠಾಧೀಶರ ಮಾರ್ಗದರ್ಶನದಲ್ಲಿ ಮೇ 2ರಿಂದ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದೆ. ಮೇ 4ರಂದು ಶ್ರೀ ಸಿದ್ಧಿವಿನಾಯಕನ ಪ್ರತಿಷ್ಠೆ, ಬ್ರಹ್ಮಕಲಶ ಮತ್ತು ಅನ್ನಸಂತರ್ಪಣೆ ನಡೆಯಲಿದೆ. ಅವಿವಾಹಿತರಾಗಿರುವ ಗ್ಯಾಬ್ರಿಯಲ್ ಅವರು ಮೊದಲಿನಿಂದಲೂ ಅಸಹಾಯಕರಿಗೆ ಸಹಾಯ ಮಾಡುತ್ತಾ ಬಂದವರು. ತನ್ನ ಕುಟುಂಬದ 21 ಸದಸ್ಯರ ಮದುವೆಯ ಖರ್ಚು ವೆಚ್ಚವನ್ನು ಭರಿಸಿದ್ದು ಮಾತ್ರವಲ್ಲದೆ ಜಾತಿ ಮತ ಧರ್ಮದ ಭೇದವಿಲ್ಲದೆ 60 ಮಂದಿಯ ಮದುವೆಗೆ ಧನ ಸಹಾಯ ಮಾಡಿದ್ದಾರೆ. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ಇವರು ಸರ್ವಧರ್ಮದ ಬಡಜನರ ಸೇವೆಗಾಗಿ ನಿವೇಶನ ಕೊಡುಗೆ ಸೇರಿದಂತೆ ಪ್ರತಿ ವರ್ಷ ಸುಮಾರು 5 ಲಕ್ಷ ರೂಪಾಯಿ ವ್ಯಯಿಸುತ್ತಿದ್ದಾರೆ. ಹೆತ್ತವರ ನೆನಪಿನಲ್ಲಿ ಸರ್ವಧರ್ಮ ಸಮಾನತೆ ಸಾರುತ್ತಿರುವ ಗ್ಯಾಬ್ರಿಯಲ್ ಅವರ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದು. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.